ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ ಬೆಂಕಿಗೆ ಎಷ್ಟು ಬಾರಿ ಆಹುತಿಯಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ ಬೀಗದ ರಹಸ್ಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಚಿನ್ನದಂತ ಮಾಡಿದಂತಹ ಈ ಗರ್ಭಗುಡಿಯಲ್ಲಿ ಯಾವಾಗಲೂ ಒಂದು ಗೋಡೆಯಲ್ಲಿ ನೀರು ಸದಾ ಜಿನುಗುತ್ತಿರುತ್ತದೆ. ಆದರೆ ಈ ನೀರು ಎಲ್ಲಿಂದ ಬರುತ್ತದೆ ಅನ್ನೋ ಮಾಹಿತಿ ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಪ್ರಥಮ ಬಾರಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ ಪ್ರವೇಶಿಸಿದಾಗ ಭಕ್ತರ ರೋಮಗಳು ಎದ್ದು ನಿಲ್ಲುತ್ತವೆ, ಮೈಯೆಲ್ಲ ನಡುಗಲು ಪ್ರಾರಂಭಿಸುತ್ತದೆ, ಕಣ್ಣುಗಳಲ್ಲಿ ನಿಮಗೆ ಗೊತ್ತಿರದ ಹಾಗೆ ನೀರು ಆವರಿಸುತ್ತದೆ, ಭಕ್ತನ ಎದೆ ಬಡಿತ ದೇವರಿಗೆ ಕೇಳುವ ಹಾಗೆ ಆಗುತ್ತದೆ. ನೀವೇ ಯೋಚನೆ ಮಾಡಿ, ಆ ಗರ್ಭಗುಡಿ ಎಷ್ಟು ಶಕ್ತಿಶಾಲಿ ಆಗಿರಬೇಕು. ಆ ಗರ್ಭಗುಡಿಯೇ ಅಷ್ಟು ಅಚ್ಚರಿಗಳನ್ನು ಹುಟ್ಟಿಸುವಾಗ ಆ ದೇವರು ಅಂದರೆ ಅಯ್ಯಪ್ಪ ಎಷ್ಟು ಬಲವಂತನಾಗಿರಬೇಕು, ಅವನ ಮಹಿಮೆ ಹೇಗಿರಬೇಕು. ಬನ್ನಿ ಆ ಗರ್ಭಗುಡಿಯ ಕೆಲವು ಕುತೂಹಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಶ್ವವಿಖ್ಯಾತ ದೇವರ ನಾಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯ ಒಂದು ವಿಸ್ಮಯ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ದೀನವಾಗಿ ಕೂಗುತ್ತಾ 18 ಮೆಟ್ಟಲುಗಳನ್ನು ಏರಿ ಮಲೆಯಲ್ಲಿ ನೆಲೆಯಾಗಿರುವ ಅಯ್ಯಪ್ಪ ಸ್ವಾಮಿಯನ್ನು ಕಾಣಲು ಇಲ್ಲಿಗೆ ಭಕ್ತರು ಒಂದು ಹೊತ್ತಿನ ಊಟ, ತಣ್ಣೀರು ಸ್ನಾನ, ಮಂಡಲ ವ್ರತ ಹೀಗೆ ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆಯಲ್ಲಿ ಮಾಲೆ ಹಾಕಿ ಬರುತ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ. ಇಡೀ ದೇಶದಲ್ಲಿ ತಿರುಪತಿಯನ್ನು ಬಿಟ್ಟರೆ ಶಬರಿಮಲೆ ದೇವಸ್ಥಾನದಲ್ಲಿ ಮಾತ್ರ ಕೊಲ್ತಾಳ ಚಿಲಕ ಮತ್ತು ಬೀಗವನ್ನ ಅಳವಡಿಸಲಾಗಿದೆ. ಯು ಆಕಾರದ ಕಂಬಿಯನ್ನು ಮೇಲ್ಭಾಗದಿಂದ ಹಾಕಿದರೆ ಈ ಬೀಗ ಲಾಕ್ ಆಗುತ್ತದೆ. ಈ ಬೀಗ ತೆಗೆಯಬೇಕೆಂದರೆ ಕೊಲ್ತಾಳ ಬೀಗದ ಕೆಳಭಾಗದಲ್ಲಿ ಸಣ್ಣ ರಾಡ್ ಮೂಲಕ ಒಂದು ಕೋನದಲ್ಲಿ ತಿರುಗಿಸಿದೆ ಮಾತ್ರ ಈ ಬಾಗಿಲು ತೆರೆಯಲು ಸಾಧ್ಯ. ಅದು ಅಲ್ಲಿನ ಅರ್ಚಕರಿಗೆ ಮಾತ್ರ ಈ ರಹಸ್ಯ ಗೊತ್ತು. ಇದನ್ನು ತೆಗೆಯುವ ರಹಸ್ಯ ದೇವಸ್ಥಾನದ ಅರ್ಚಕರು ಸೇರಿ 4 ಮಂದಿಗೆ ಮಾತ್ರ ತಿಳಿದಿರುತ್ತದೆ. ಆ ರಹಸ್ಯವನ್ನ ಅವರು ಯಾರಿಗೂ ಹೇಳುವುದಿಲ್ಲ. ಬದಲಾಗಿ ಅವರು ತಮ್ಮ ಮುಂದಿನ ಪೀಳಿಗೆಗೆ ಮಾತ್ರ ಕಿವಿ ಮಾತನ್ನ ಹೇಳಿ ಮುಂದುವರಿಸುತ್ತಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡುವ ದೇವಸ್ಥಾನದಲ್ಲಿ ಒಂದು. ವಿಶ್ವ ಪ್ರಸಿದ್ಧ ಹಾಗೂ ದೇಶದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಒಂದು. ಚಿನ್ನದಿಂದ ಮಾಡಿದಂತಹ ಈ ಗರ್ಭಗುಡಿಯಲ್ಲಿ ಯಾವಾಗಲೂ ಒಂದು ಗೋಡೆಯಲ್ಲಿ ನೀರು ಸದಾ ಜಿನುಗುತ್ತಿರುತ್ತದೆ. ಆದರೆ ಆ ನೀರು ಎಲ್ಲಿಂದ ಬರುತ್ತದೆ ಅನ್ನೋದು ಇಲ್ಲಿಯವರೆಗೂ ಯಾವ ವಿಜ್ಞಾನಿಗೂ ಗೊತ್ತು ಹಿಡಿಯಲು ಸಾಧ್ಯವಾಗಿಲ್ಲ. 200 ವರ್ಷಗಳ ಹಿಂದೆ 70 ಮಂದಿ ಶಬರಿಮಲೆ ಯಾತ್ರೆಗೆ ಹೋದರು ಎಂದು ಆ ವರ್ಷದ ಆದಾಯ 7 ರೂಪಾಯಿ ಆಗಿತ್ತೆಂದು ಇಲ್ಲಿ ರೆಕಾರ್ಡ್ ಅನ್ನ ನಮೂದಿಸಲಾಗಿದೆ. 1907ರಲ್ಲಿ ಶಬರಿಮಲೆ ಗರ್ಭಗುಡಿಯ ಶಿಖರವು ಅನೇಕ ಎಲೆಗಳಿಂದ ತುಂಬಿತ್ತು. ಅಂದು ಗರ್ಭಗುಡಿಯಲ್ಲಿ ಏಕಶಿಲಾ ವಿಗ್ರಹಕ್ಕೆ ಪೂಜೆಯನ್ನ ಮಾಡುತ್ತಿದ್ದರು. 1909ರಲ್ಲಿ ದೇವಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಗ್ನಿ ಪ್ರಮಾದ ಸಂಭವಿಸಿತು. ದೇವಾಲಯವನ್ನ 1909 ಹಾಗೂ 10ರಲ್ಲಿ ಒಂದು ವರ್ಷ ಪೂರ್ತಿಯಾಗಿ ಬಂದು ಕೂಡ ಮಾಡಲಾಗಿತ್ತು. ಆಮೇಲೆ ಪುನರ್ ನಿರ್ಮಾಣ ಕಾರ್ಯ ನಡೆಯಿತು. ಅಂದು ಶಿಲಾ ವಿಗ್ರಹಕ್ಕೆ ಬದಲಿಗೆ ಪಂಚಲೋಹದಲ್ಲಿ ತಯಾರು ಮಾಡಿರುವ ಅಯ್ಯಪ್ಪ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದರು. ಅಂದಿನಿಂದ ಪಂಚಲೋಹ ವಿಗ್ರಹಕ್ಕೆ ಪೂಜೆಯನ್ನು ಮಾಡುವುದು ಇಲ್ಲಿ ಗಮನಾರ್ಹ. 1935ರ ನಂತರ ಭಕ್ತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಮಕರ ಜ್ಯೋತಿಯ ದರ್ಶನ ಅಲ್ಲದೆ ಮಂಡಲ ಪೂಜೆಗೂ ಕೂಡ ಭಕ್ತರು ಪಾಲ್ಗೊಳ್ಳಲು ಪ್ರಾರಂಭಿಸಿದರು. ಚಲಕ್ಕಾಯ ಮಾರ್ಗ, ವಡಿಪರಿಯಾರ್ ಮಾರ್ಗ ಏರ್ಪಾಡು ಆಗಿದ್ದರಿಂದ ಶಬರಿಮಲೆ ಯಾತ್ರೆಗೆ ಭೇಟಿ ನೀಡುವ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ. ಕೇವಲ ಮಕರ ಜ್ಯೋತಿ ಸಮಯದಲ್ಲಿ ಅಲ್ಲದೆ ಮಲಯಾಳಿಗಳ ವಿಶೇಷವಾದ ಹಬ್ಬಗಳಲ್ಲಿಯೂ ಕೂಡ ಈ ದೇವಾಲಯವನ್ನ ಪ್ರವೇಶ ನೀಡಬೇಕೆಂದು 1945ರಲ್ಲಿ ದೇವಾಲಯದ ಬೋರ್ಡ್ ನಿರ್ಧರಿಸುತ್ತದೆ. ಪರಶುರಾಮ ನಿರ್ಮಾಣ ಮಾಡಿದ ದೇವಾಲಯವು 3 ಬಾರಿ ಅಗ್ನಿಗೆ ಆಹುತಿಯಾಗುತ್ತದೆ. 1951ರಲ್ಲಿ ಪಂಚಲೋಹ ವಿಗ್ರಹವನ್ನು ಚೆಂಗನೂರಿನಿಂದ ತರಿಸಿ ವೇದ ಪಂಡಿತರು ಮಂತ್ರ ಉಚ್ಚಾಟನೆಯ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು. ಅಂದಿನಿಂದ ಆ ವಿಗ್ರಹವನ್ನೇ ಇಲ್ಲಿ ಪೂಜಿಸಲಾಗುತ್ತದೆ. ಬೆಂಗಳೂರಿನ ಒಬ್ಬ ಮಹಾನ್ ಭಕ್ತರು ಅಯ್ಯಪ್ಪ ಸ್ವಾಮಿ ದೇವಾಲಯದ ಗರ್ಭಗುಡಿಯ ಮೇಲೆ ಅದರ ಸುತ್ತ ಬಂಗಾರದ ಶೀಟನ್ನ ಹಾಕಿಸಿದ್ದರು. ಇದರಿಂದ ಶಬರಿಮಲೆಯ ಅಯ್ಯಪ್ಪ ದೇವಾಲಯವು ಸ್ವರ್ಣ ದೇವಾಲಯವಾಗಿ ಏರ್ಪಾಡುಗೊಂಡಿತ್ತು. 1900
1984 ಪೂರ್ವದಲ್ಲಿ ಶಬರಿಮಲೆಗೆ ತೆರಳಲು ಭಕ್ತರು ಪರಶುರಾಮನಿಂದ ನಿರ್ಮಾಣವಾದ ಕಲ್ಲಿನ ಮೆಟ್ಟಿಲುಗಳನ್ನು ಬಳಸುತ್ತಿದ್ದರು. ಮೆಟ್ಟಿಲುಗಳನ್ನು ಹತ್ತುವ ಸಮಯದಲ್ಲಿ ಪ್ರತಿ ಮೆಟ್ಟಿಲಿನ ಮೇಲೆ ಒಂದೊಂದು ಕೊಬ್ಬರಿಯನ್ನು ಹೊಡೆಯುತ್ತಿದ್ದರು. ಆದ್ದರಿಂದ ಭಕ್ತರು ಮೆಟ್ಟಿಲುಗಳನ್ನು ಏರುವುದಕ್ಕೆ ಕಷ್ಟವಾಗುತ್ತಿತ್ತು. ಇಂದಿಗೂ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನ ಭದ್ರವಾಗಿ ಇಟ್ಟಿರುತ್ತಾರೆ. ಅಲ್ಲಿನಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು 3 ಪೆಟ್ಟಿಗೆಗಳಲ್ಲಿ ಭದ್ರವಾಗಿಟ್ಟ ಆ ಆಭರಣಗಳನ್ನು 11 ಮಂದಿ 3 ದಿನಗಳ ಕಾಲ ಹೊತ್ತುಕೊಂಡು ಬಂದು 90 ಕಿಲೋಮೀಟರ್ ದೂರದಲ್ಲಿರುವ ಶಬರಿಮಲೆಗೆ ಸೇರುತ್ತಾರೆ. ತೆಗೆದುಕೊಂಡು ಬಂದ ಆಭರಣಗಳನ್ನು ಸ್ವಾಮಿಗೆ ಅಲಂಕಾರ ಮಾಡಿ ಕರ್ಪೂರ ಆರತಿ ಬೆಳಗಿದ ನಂತರ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಮಕರ ಜ್ಯೋತಿ ದರ್ಶನವನ್ನು ಭಕ್ತರು ಕಣ್ತುಂಬಿಕೊಳ್ಳುತ್ತಾರೆ. ಆಭರಣದ ಹಿಂದೆ ಪಂಡಲರಾಜರ ವಂಶಸ್ಥರು ಒಬ್ಬರು ಕತ್ತಿ ಹಿಡಿದುಕೊಂಡು ನೀಲಿಮಲದವರೆಗೂ ಬಂದು ಅಲ್ಲಿ ವಿಶ್ರಯಿಸುತ್ತಾರೆ. ನಂತರ ಜನವರಿ 20ರಂದು ಆಭರಣದ ಹಿಂದೆ ಪಂದಳದವರೆಗೂ ತೆರಳಿ ಅವುಗಳನ್ನ ಭದ್ರವಾಗಿ ಅರಮನೆಯಲ್ಲಿ ಇಡುತ್ತಾರೆ. ಶಬರಿಮಲೆ ಗರ್ಭಗುಡಿಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸಲ್ಲಿಸುವ ಅತ್ಯಂತ ಪ್ರಧಾನವ ಸೇವೆಯೇ ಅದು ತುಪ್ಪಾಭಿಷೇಕ. ಈ ಪೂಜಾ ವಿಧಾನವನ್ನು ನೆರವೇರಿಸುವುದಕ್ಕಾಗಿ ತುಪ್ಪ ತುಂಬಿದ ತೆಂಗಿನಕಾಯಿಯನ್ನ ಉಪಯೋಗಿಸಲಾಗುತ್ತದೆ. ಪ್ರಾತಃ ಕಾಲ 4 ಗಂಟೆಗೆ ಆರಂಭವಾಗುವ ತುಪ್ಪದ ಅಭಿಷೇಕ ಮಧ್ಯಾಹ್ನ 1 ಗಂಟೆವರೆಗೂ ಮುಂದುವರಿಯುತ್ತದೆ. ಭಗವಾನ್ ಅಯ್ಯಪ್ಪ ಸ್ವಾಮಿಯನ್ನು ಉಪದೇವತೆಗಳ ಪ್ರತಿಷ್ಠೆಯನ್ನು ದರ್ಶನ ಮಾಡಿದ ನಂತರ ಅಯ್ಯಪ್ಪ ಭಕ್ತರ ತಂಡಗಳು ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ವಿರಿಯನ್ನ ಏರ್ಪಡಿಸುತ್ತಾರೆ. ಭಕ್ತರು ತಾವು ತಂದಿರುವ ತುಪ್ಪದ ತೆಂಗಿನಕಾಯಿಯನ್ನ ಒಟ್ಟುಗೂಡಿಸಿ ವಿರಿಯಲ್ಲಿ ವ್ಯವಸ್ಥಿತವಾಗಿ ಇಡುತ್ತಾರೆ. ಸನ್ನಿಧಾನದ ಹಿಂದಿರುವ ವಿಭೂತಿಗಳ ಕೊಳದಲ್ಲಿ ಸ್ನಾನ ಮಾಡುವುದ ನಂತರ ಆಯಾ ತಂಡಗಳ ಮುಖ್ಯಸ್ಥನಾದ ಗುರುಸ್ವಾಮಿಯು ತುಪ್ಪ ತುಂಬಿದ ತೆಂಗಿನಕಾಯಿಯನ್ನ ಒಡೆದು ಒಳಗಿನ ತುಪ್ಪವನ್ನು ಒಂದು ಪಾತ್ರೆಯಲ್ಲಿ ಶೇಖರಿಸಿ ಅದನ್ನು ಶ್ರೀಕೋವಿಲಿಗೆ ಒಪ್ಪಿಸುತ್ತಾರೆ. ತುಪ್ಪವನ್ನೆಲ್ಲ ಬಸಿದ ತೆಂಗಿನಕಾಯಿ ಜಡ ಅಥವಾ ಮೃತದೇಹದ ಪ್ರತಿರೂಪವಾಗಿರುತ್ತದೆ. ಆ ಕಾರಣದಿಂದಲೇ ಆ ತೆಂಗಿನಕಾಯಿಯನ್ನು ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ಅಗ್ನಿಕುಂಡಕ್ಕೆ ಅರ್ಪಿಸಲಾಗುತ್ತದೆ. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದು ಅದಕ್ಕಾಗಿಯೇ ಅವನ ದರ್ಶನಕ್ಕೆ 10 ರಿಂದ 50 ವರ್ಷದ ವಯಸ್ಸಿನ ಹುಡುಗಿಯರನ್ನ ಮಹಿಳೆಯರನ್ನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಇನ್ನು ಇಲ್ಲಿ ನಡೆಯುವ ಮತ್ತೊಂದು ವಿಸ್ಮಯ ಏನೆಂದರೆ ಇಲ್ಲಿ ಮಕರ ಸಂಕ್ರಾಂತಿಯ ರಾತ್ರಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಬಳಿ ಆಕಾಶದಲ್ಲಿ ಗೋಚರಿಸುವ ಆ ಬೆಳಕು ದಟ್ಟ ಕತ್ತಲೆಯಲ್ಲಿಯೂ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತದೆ. ಈ ಬೆಳಕನ್ನು ನೋಡಿದಾಗಲೆಲ್ಲ ಅದರ ಜೊತೆಯಲ್ಲಿ ಒಂದು ವಿಸ್ಮಯದ ಶಬ್ದವು ಕೇಳಿಸುತ್ತದೆ. ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯಿಂದ ಒಂದು ಚಿಕ್ಕದಂತಹ ಕಿಂಡಿ ಇದೆ. ಆ ಕಿಂಡಿಯ ಮೂಲಕ ಆ ಮಕರ ಜ್ಯೋತಿಯನ್ನು ನೋಡಿದರೆ ಸ್ವತಃ ಅಯ್ಯಪ್ಪನೇ ಗೋಚರಿಸುತ್ತಾನೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಹಾಗೂ ಅರ್ಚಕರಲ್ಲಿದೆ. ಈ ಒಂದು ದಿವ್ಯ ಹಾಗೂ ಭವ್ಯ ಚಮತ್ಕಾರ ಕೇವಲ ಸಿದ್ಧಿ ಪುರುಷರಿಗೆ ಮಾತ್ರ ಗರ್ಭಗುಡಿಯಿಂದ ಗೋಚರಿಸುತ್ತದೆ ಎನ್ನುವ ರಹಸ್ಯ ಇತ್ತೀಚೆಗೆ ಗೊತ್ತಾಗಿದೆ. ಮೊದಲ ಬಾರಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ ಪ್ರವೇಶಿಸುವಾಗ ಭಕ್ತರ ರೋಮಗಳು ಎದ್ದು ನಿಲ್ಲುತ್ತವೆ. ಮೈಯೆಲ್ಲ ನಡುಗಲು ಪ್ರಾರಂಭಿಸುತ್ತದೆ. ಕಣ್ಣುಗಳಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನೀರು ಆವರಿಸುತ್ತದೆ. ಭಕ್ತನ ಎದೆ ಬಡಿತ ದೇವರು ಕೇಳಿಸುವ ಹಾಗೆ ಆಗುತ್ತದೆ. ನೋಡಿದಿರಾ ಅಯ್ಯಪ್ಪನ ಚಮತ್ಕಾರ, ಕೇಳಿದಿರಾ ಗರ್ಭಗುಡಿಯ ರಹಸ್ಯ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಬರೆಯಿರಿ. ಅಯ್ಯಪ್ಪ ಸ್ವಾಮಿಯ ಇನ್ನಷ್ಟು ರಹಸ್ಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.